ಅದು 2009 ಜುಲೈ ತಿಂಗಳು. ಸಮಯ ಸುಮಾರು ರಾತ್ರಿ 2 ಗಂಟೆ. ಅರಬ್ಬಿ ಸಮುದ್ರದ ಅಲೆಗಳು ಮುರುಡೇಶ್ವರನ ಬೆಟ್ಟಕ್ಕೆ ಅಪ್ಪಳಿಸಿ ಆರ್ಭಟವನ್ನ ಸೃಷ್ಟಿಸುತ್ತಿದ್ದವು. ಆಕಾಶದಲ್ಲಿ ಕಾರ್ಮೋಡ ಕವಿದಿದ್ದವು. ಸಾಂದರ್ಭಿಕವಾಗಿ ಬೀಳುತ್ತಿದ್ದ ಮಿಂಚುಗಳು 123 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನ ಕ್ಷಣಕಾಲ ಬೆಳಗಿಸಿ ಮತ್ತೆ ಕತ್ತಲಲ್ಲಿ ಮುಳುಗಿಸುತ್ತಿದ್ದವು. ದೇವಸ್ಥಾನದ ಆವರಣದ ಹೊರಗಡೆ ಕಾವಲು ಕಾಯುತ್ತಿದ್ದ ಮಂಜುನಾಥ ಶೆಟ್ಟರಿಗೆ ಯಾವುದೋ ಅಸಾಮಾನ್ಯ ಕಂಪನದ ಅನುಭವವಾಗಿತ್ತು. ಸಾಮಾನ್ಯವಾಗಿ ಸಮುದ್ರದ ತೀರಗಳಲ್ಲಿ ಏಡಿಗಳು ಅಥವಾ ಸಣ್ಣ ಹಾವುಗಳು ಕಾಣಿಸಿಕೊಳ್ಳುವುದು ಸಹಜ. ಆದರೆ ಅಂದು ಮರಳಿನ ಮೇಲೆ ಮೂಡುತ್ತಿದ್ದ ಗುರುತು ಯಾವುದೋ ಬೃಹತ್ ಜೀವಿ ಸಾಗುತ್ತಿರುವುದನ್ನ ಸೂಚಿಸುತ್ತಿತ್ತು. ಮಿಂಚು ಜೋರಾಗಿ ಹೊಡೆದಾಗ ಮಂಜುನಾಥ ಶೆಟ್ಟರ ಕಂಡ ದೃಶ್ಯ ಅವರ ರಕ್ತವನ್ನೇ ಹೆಪ್ಪುಗಟ್ಟಿಸಿತ್ತು. ಸುಮಾರು 20ರಿಂದ 25 ಅಡಿ ಉದ್ದದ ಕಡುಗಪ್ಪು ಬಣ್ಣದ ಬೃಹತ್ ಕಾಳಿಂಗ ಸರ್ಪವೊಂದು ನೇರವಾಗಿ ಶಿವನ ಪ್ರತಿಮೆಯತ್ತ ಸಾಗುತ್ತಿತ್ತು. ಶಿವನ ಬೃಹತ್ ಪ್ರತಿಮೆಯ ಪಾದದ ಬಳಿ ಕತ್ತಲನ್ನ ಸೀಳಿಕೊಂಡು ಸುಮಾರು 25 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ ನಿಧಾನವಾಗಿ ಮೇಲೆ ಏರುತ್ತಿತ್ತು. ಅದರ ಮೈ ಮೇಲಿನ ಮಾಸಲು ಬಣ್ಣದ ಚರ್ಮವು ಮಿಂಚಿನ ಬೆಳಕಿನಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತಿತ್ತು. ಸಾಮಾನ್ಯವಾಗಿ ಕಾಳಿಂಗ ಸರ್ಪಗಳು ಸಮುದ್ರ ತೀರಕ್ಕೆ ಬರುವುದೇ ಇಲ್ಲ. ಆದರೆ ಇದು ಸಾಧಾರಣ ಹಾವಾಗಿರಲಿಲ್ಲ. ಅದರ ಹೆಡೆ ಎಷ್ಟು ಅಗಲವಾಗಿತ್ತಂದ್ರೆ ಸಾಮಾನ್ಯ ಹಾವಿಗಿಂತ 5 ಪಟ್ಟು ದೊಡ್ಡದಾಗಿ ಕಂಡಿತ್ತು. ಈ ಸರ್ಪವು ಮೆಟ್ಟಲನ್ನ ಹತ್ತಿ ಶಿವನ ಪ್ರತಿಮೆಯ ಪೀಠದ ಬಳಿ ಬಂದು ನಿಂತಿತ್ತು. ಅಲ್ಲೇ ಸಮೀಪದಲ್ಲಿ ಧ್ಯಾನಸ್ಥರಾಗಿದ್ದ ವಯಸ್ಸಾದ ಸಾಧು ಒಬ್ಬರು ಮಾತ್ರ ಈ ದೃಶ್ಯವನ್ನ ಅಚಲವಾಗಿ ನೋಡಿದ್ದರು. ಅವರ ಕಣ್ಣಲ್ಲಿ ಭಯವಿರಲಿಲ್ಲ, ಬದಲಾಗಿ ಭಕ್ತಿಯ ಆನಂದವಿತ್ತು. ದೇವಸ್ಥಾನದ ಆವರಣದಲ್ಲಿದ್ದ ಒಬ್ಬ ಮುದಿ ಅರ್ಚಕರು ಈ ದೃಶ್ಯವನ್ನು ನೋಡಿ ಮೌನವಾಗಿ ಕೈಮುಗಿದು ನಿಂತಿದ್ದರು. ಇದು ಕೇವಲ ಹಾವಲ್ಲ, ಇದು ಈಶ್ವರನ ಕೊರಳಿನ ನಾಗಾಭರಣವೇ ದೇವರ ದರ್ಶನಕ್ಕೆ ಬಂದಿದೆ ಅಂತ ಅವರು ಮೇಲುದನಿಯಲ್ಲಿ ಪಿಸುಗುಟ್ಟಿದ್ದರು. ಪ್ರತಿಮೆಯ ಬುಡಕ್ಕೆ ಬಂದ ಆ ಸರ್ಪ ಒಮ್ಮೆಲೆ ತನ್ನ ಬೃಹತ್ ಹೆಡೆಯನ್ನ ಬೆಚ್ಚಿ ಮೇಲಕ್ಕೆ ನೋಡಿತು. ಮಿಂಚಿನ ಬೆಳಕಿನಲ್ಲಿ ಅದರ ಕಣ್ಣುಗಳು ಕೆಂಪು ಮಾಣಿಕ್ಯದಂತೆ ಹೊಳೆಯುತ್ತಿದ್ದವು. ಗಾಳಿಯಲ್ಲಿ ಒಂದು ರೀತಿಯ ಓಂಕಾರದ ಹಿಸ್ ಎಂಬ ದೀರ್ಘ ಶಬ್ದ ಕೇಳಿ ಬಂದಿತ್ತು. ಇದು ಕೇವಲ ಶಬ್ದವಾಗಿರದೆ ಯಾವುದೋ ಒಂದು ಮಂತ್ರೋಚ್ಚಾರದಂತೆ ಭಾಸವಾಗಿತ್ತು. ಆಶ್ಚರ್ಯವೇನೆಂದರೆ ಈ ಸರ್ಪವು ಶಿವನ ಬೃಹತ್ ಪ್ರತಿಮೆಯನ್ನ 3 ಬಾರಿ ಪೂರ್ಣವಾಗಿ ಪ್ರದಕ್ಷಿಣೆ ಹಾಕಿತ್ತು. ಇದುವರೆಗೂ ಯಾವುದೇ ಕಾಳಿಂಗ ಸರ್ಪ ಇಷ್ಟು ಎತ್ತರದ ಕಾಂಕ್ರೀಟ್ ರಚನೆ ಮೇಲೆ ಇಷ್ಟು ನಿಖರವಾಗಿ ಚಲಿಸಿದ್ದು ಯಾರು ಕೂಡ ಕಂಡಿರಲಿಲ್ಲ. ಮಂಜುನಾಥ ಶೆಟ್ಟರು ನಡುಗುವ ಕೈಗಳಿಂದ ತಮ್ಮ ಮೊಬೈಲ್ ಕ್ಯಾಮೆರಾವನ್ನ ಆನ್ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ವಿಚಿತ್ರ ಏನೆಂದರೆ ಎಷ್ಟು ಹತ್ತಿರವಿದ್ದರೂ ಅವರ ಫೋನ್ ಸ್ಕ್ರೀನ್ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿತ್ತು. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಅಲ್ಲಿ ಕೆಲಸ ಮಾಡುತ್ತಾನೆ ಇರಲಿಲ್ಲ. ಯಾವುದೇ CCTV ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಕ್ಷಣಾರ್ಧದಲ್ಲಿ ಮಳೆ ಜೋರಾಗಿ ಸುರಿಯತೊಡಗಿತ್ತು. ಮುಂದಿನ ಮಿಂಚು ಹೊಡೆದಾಗ ಆ ಜಾಗದಲ್ಲಿ ಸರ್ಪವಿರಲಿಲ್ಲ. ಅದು ಎಲ್ಲಿ ಹೋಯಿತು? ಸಮುದ್ರದ ಪಾಲಾಯಿತೆ ಅಥವಾ ಭೂಮಿಯ ಒಳಗೆ ಮರೆಯಾಯಿತೆ? ಯಾರಿಗೂ ಕೂಡ ತಿಳಿದೇ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಅರ್ಚಕರು ಬಂದಾಗ ಶಿವನ ಬಳಿ ತಾಜಾ ಕೇದಿಕೆ ಹೂವಿನ ಪರಿಮಳ ಬರುತ್ತಿತ್ತು. ಅಲ್ಲಿ ಯಾವುದೋ ಹಾವಿನ ಹರಿದಾಡುವ ಗುರುತು ಕೂಡ ಇರಲಿಲ್ಲ. ಬದಲಿಗೆ ವಿಭೂತಿಯ ಸಣ್ಣ ಹನಿಗಳು ಬಿದ್ದಿದ್ದವು. ಇದು ವೈಜ್ಞಾನಿಕವಾಗಿ ಕಾಳಿಂಗ ಸರ್ಪವಿರಬಹುದು, ಆದರೆ ನಂಬಿಕೆಯ ಪ್ರಕಾರ ಇದು ಮುರುಡೇಶ್ವರನಿಗೆ ನಾಗಾಭರಣವು ನೀಡಿದ ಒಂದು ಗುಪ್ತ ದರ್ಶನವಾಗಿತ್ತು. ಹೌದು ಸ್ನೇಹಿತರೆ, ಆ ಮುರುಡೇಶ್ವರನ ಕೃಪೆ ಹಾಗೆ, ಆ ಮುರುಡೇಶ್ವರನ ಮಹಿಮೆ ಹಾಗೆ. ಮುರುಡೇಶ್ವರ ಹಿಂದೂಗಳ ಪ್ರಸಿದ್ಧ ಯಾತ್ರಾ ಕೇಂದ್ರ. ಮುರುಡೇಶ್ವರದಲ್ಲಿ ನೋಡುತ್ತಲೇ ಆಶ್ಚರ್ಯ ಪಡುವಂತಹ ಶಿವನ ದೈತ್ಯ ವಿಗ್ರಹವು ಅತ್ಯಂತ ಜನಪ್ರಿಯವಾಗಿದೆ. ದಾಖಲೆಗಳ ಪ್ರಕಾರ ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ 2ನೇ ಅತಿ ಎತ್ತರದ ಶಿವ ಪ್ರತಿಮೆ ಇರೋದು ಇಲ್ಲೇ. ಈಗಾಗಲೇ ಹೇಳಿರುವ ಹಾಗೆ ಈ ಶಿವ ಪ್ರತಿಮೆಯು ಸುಮಾರು 123 ಅಡಿ ಎತ್ತರವನ್ನು ಹೊಂದಿದೆ. ಕೆಲ ವರ್ಷಗಳ ಹಿಂದೆ ಸಿಡಿಲಿನ ಆರ್ಭಟಕ್ಕೆ ಈ ಶಿವ ಪ್ರತಿಮೆಯ ಕೈಭಾಗಕ್ಕೆ ಸ್ವಲ್ಪ ಹಾನಿಯಾಗಿತ್ತು. ಆದರೆ ಇದೀಗ ಈ ಪ್ರತಿಮೆಯನ್ನು ಮೊದಲಿನಂತೆ ಸರಿ ಮಾಡಲಾಗಿದೆ. ರಾಜಗೋಪುರ ಅಂದರೆ ಕಿಂಗ್ಸ್ ಟವರ್ ಎಂದರ್ಥ. ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ಗೋಪುರವು ಅದರ ಹೆಸರೇ ಸೂಚಿಸುವಂತೆ ಮುರುಡೇಶ್ವರದ ರಾಜನಿದ್ದಂತೆ. ರಾಜಗೋಪುರದಲ್ಲಿ 20 ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸುವ ಮೂಲಕ ಈ ರಾಜಗೋಪುರದ ಮೇಲ್ಭಾಗಕ್ಕೂ ತಲುಪಬಹುದು. ರಾಜಗೋಪುರದ ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ನೀವು ಮುರುಡೇಶ್ವರದ ಸಂಪೂರ್ಣ ಸೌಂದರ್ಯವನ್ನ ಸವಿಯಬಹುದು. ಅಲ್ಲಿಂದ ಕಾಣುವ ಅದ್ಭುತ ನೋಟ ನಿಜಕ್ಕೂ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಗೋಪುರದ ತುದಿಗೆ ಹೋಗುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿರುವ ಅನುಭವ ಸಿಗುತ್ತದೆ. ಅತಿ ದೊಡ್ಡ ಶಿವನ ಪ್ರತಿಮೆಯೂ ಕೂಡ ಹತ್ತಿರದಲ್ಲಿ ಇರುವಂತೆ ಕಾಣುತ್ತದೆ. ಮುರುಡೇಶ್ವರದಲ್ಲಿನ ಕಂಡುಕ ದ್ವೀಪವು ಒಂದು ಪರ್ಯಾಯ ದ್ವೀಪವಾಗಿದೆ.
ಪವಿತ್ರ ಮುರುಡೇಶ್ವರ ದೇವಾಲಯ ಕೂಡ ಈ ಕಂಡುಕ ಬೆಟ್ಟದಲ್ಲೇ ಇರೋದು. ಮುರುಡೇಶ್ವರ ಸ್ವಾಮಿಯನ್ನು ಹೊತ್ತಿರುವ ಈ ಕಂಡುಕ ಬೆಟ್ಟವು 3 ದಿಕ್ಕಿನಿಂದಲೂ ಸಿಂಧೂ ಸಮುದ್ರ ಅಂದ್ರೆ ಈಗ ನೀವು ಕರೆಯುವಂತಹ ಅರಬ್ಬಿ ಸಮುದ್ರದಿಂದ ಆವೃತ್ತವಾಗಿದೆ. ಹೀಗಾಗಿ ಸಮುದ್ರದ ಸುಮಧುರ ನೋಟವನ್ನು ಕಣ್ಣಿಗೆ ಉಣಬಡಿಸುತ್ತದೆ. ಮುರುಡೇಶ್ವರ ದೇವಾಲಯದ ರಚನೆಯು ಹಿಂದೂ ಮಹಾಕಾವ್ಯ ರಾಮಾಯಣದ ಕಾಲಕ್ಕೆ ಸಂಬಂಧಿಸಿದೆ. ಈ ದೇವಾಲಯದಲ್ಲಿ ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳನ್ನ ದೃಶ್ಯಗಳನ್ನ ಕೂಡ ಸವಿಯಬಹುದು. ದೇವಾಲಯದ ಗುಹೆಯಲ್ಲಿ ರಾಮಾಯಣದ ದೃಶ್ಯವನ್ನ, ಗೋಡೆಯ ಮೇಲಿನ ಚಿತ್ರಗಳಲ್ಲಿ ನಾವು ರಾಮಾಯಣದ ದೃಶ್ಯವನ್ನು ನೋಡಬಹುದು. ದಂತಕಥೆಗಳ ಪ್ರಕಾರ ರಾವಣನು ಲಂಕಾ ತಲುಪುವ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬಾರದು ಎಂದು ಷರತ್ತಿನ ಮೇರೆಗೆ ಶಿವನಿಂದ ಆತ್ಮಲಿಂಗವನ್ನು ಸಂಪಾದಿಸಿರುತ್ತಾನೆ. ರಾವಣನು ಅನೈತಿಕತೆಯಿಂದ ಶಕ್ತಿಶಾಲಿಯಾಗಿ ದೇವರನ್ನು ಆಳುವುದು ದೇವತೆಗಳಿಗೆ ಇಷ್ಟವಿರುವುದಿಲ್ಲ. ಹೀಗಾಗಿ ಹೇಗಾದರೂ ಮಾಡಿ ರಾವಣನ ಕೈಲಿದ್ದ ಆತ್ಮಲಿಂಗವನ್ನು ನೆಲಕ್ಕಿಡುವಂತೆ ಮಾಡಲು ದೇವತೆಗಳು ಯೋಜನೆಯನ್ನು ರೂಪಿಸುತ್ತಾರೆ. ಅದರ ಪ್ರಕಾರ ಅವರು ಗಣೇಶನ ಬಳಿ ಬಂದು ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡಿರುವ ಬಗ್ಗೆ ಹಾಗೂ ಅದನ್ನು ಹಿಂಪಡೆಯುವ ಬಗ್ಗೆ ಒಂದು ಉಪಾಯವನ್ನು ಸೂಚಿಸುತ್ತಾರೆ. ದೇವತೆಗಳ ಕೋರಿಕೆಯ ಮೇರೆಗೆ ಗಣೇಶನು ಹುಡುಗನ ರೂಪದಲ್ಲಿ ವೇಷ ಧರಿಸಿ ರಾವಣನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ಳುವ ಉಪಾಯ ಮಾಡುತ್ತಾನೆ. ಸಂಧ್ಯಾ ವಂದನೆ ಮಾಡಲೆಂದು ರಾವಣನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ಬ್ರಾಹ್ಮಣ ಬಾಲಕನ ವೇಷದಲ್ಲಿದ್ದ ಗಣೇಶನಿಗೆ ನೀಡುತ್ತಾನೆ. ರಾವಣನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವಷ್ಟರಲ್ಲಿ ಗಣೇಶನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಹೊರಟು ಹೋಗುತ್ತಾನೆ. ಆ ಸ್ಥಳವೇ ಈಗಿರುವ ಗೋಕರ್ಣ. ರಾವಣನು ಬಂದು ನೋಡಿದಾಗ ಆತ್ಮಲಿಂಗ ಆದಾಗಲೇ ನೆಲದಲ್ಲಿ ಸ್ಥಿರವಾಗಿತ್ತು. ರಾವಣನು ಬಾಲಕನ ಮೇಲಿನ ಕೋಪದಲ್ಲಿ ಲಿಂಗವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ರಾವಣನ ಈ ಪ್ರಯತ್ನದ ಬಲದಿಂದ ಆತ್ಮಲಿಂಗವು ಮುರಿದು ಹೋಗುತ್ತದೆ. ಹೀಗಾಗಿ ಆ ಆತ್ಮಲಿಂಗದ ತುಣುಕುಗಳು ಗೋಕರ್ಣದ ಸುತ್ತಮುತ್ತ ಬೀಳುತ್ತವೆ. ಮುಖ್ಯ ಆತ್ಮಲಿಂಗವೆಂದರೆ ಮಹಾಬಲೇಶ್ವರ, ಅದು ಇರುವುದು ಗೋಕರ್ಣದಲ್ಲಿ. ಈ ರೀತಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬಿದ್ದಂತಹ ಲಿಂಗವು ಸಜ್ಜೇಶ್ವರ, ಧರೇಶ್ವರ, ಗುಣಂತೇಶ್ವರ ಮತ್ತು ಆತ್ಮಲಿಂಗಕ್ಕೆ ಹೊದಿಸಿದ ಬಟ್ಟೆ ಈ ಪವಿತ್ರ ಮುರುಡೇಶ್ವರದಲ್ಲಿ ಬಿದ್ದಿತ್ತು ಎನ್ನುವ ಉಲ್ಲೇಖವಿದೆ. ಮುರುಡೇಶ್ವರದಲ್ಲಿನ ಶಿವನ ದೈತ್ಯ ಪ್ರತಿಮೆಯನ್ನು ನಿರ್ಮಿಸಲು ಸರಿಸುಮಾರು 2 ವರ್ಷಗಳನ್ನು ತೆಗೆದುಕೊಳ್ಳಲಾಯಿತು. ಶಿವನ ಪ್ರತಿಮೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಸರ್ವಕಾಲಿಕವಾಗಿ ಪ್ರತಿಮೆಯು ಹೊಳೆಯುತ್ತಿದೆ. ಆದ್ದರಿಂದ ಇಂದಿಗೂ ಕೂಡ ಈ ಶಿವ ಪ್ರತಿಮೆ ವಿಶೇಷ ಆಕರ್ಷಣೆಯನ್ನು ಹೊಂದಿದೆ. ಮುರುಡೇಶ್ವರ ದೇವಸ್ಥಾನವು ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಆಧುನಿಕ ಮತ್ತು ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದೆ. ಈ ಅದ್ಭುತ ದೈತ್ಯ ಪ್ರತಿಮೆಯನ್ನು ಕಾಶಿನಾಥ ಎಂಬುವರು ನಿರ್ಮಿಸಿದ್ದಾರೆ. RN ಶೆಟ್ಟಿ ಎಂಬ ಉದ್ಯಮಿ ಈ ದೇವಾಲಯದ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿದ್ದಾರೆ. ಆತ್ಮಲಿಂಗದ ಮೂಲ ತುಣುಕುಗಳನ್ನು ದೈತ್ಯಾಕಾರ ಶಿವ ಪ್ರತಿಮೆಯ ಬುಡದಲ್ಲಿ ಮೃದೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದು. ಆತ್ಮಲಿಂಗದ ಮೂಲ ತುಣುಕನ್ನು ಮೃದೇಶ್ವರ ಲಿಂಗ ಎಂದು ಕರೆಯಲಾಗುತ್ತದೆ. ಈಗ ಇದನ್ನು ಮುರುಡೇಶ್ವರ ಎಂದು ಮರುನಾಮಕರಣ ಮಾಡಲಾಗಿದೆ. ಸುಂದರವಾದ ದೇವಾಲಯಗಳ ಸಂಕೀರ್ಣ ಹಾಗೂ ಹಲವಾರು ಹಿಂದೂ ಪೌರಾಣಿಕ ಕಥೆಗಳನ್ನು ಉಲ್ಲೇಖಿಸುವಂತಹ ಅದ್ಭುತ ಕಲಾಕೃತಿಗಳನ್ನು ನೀವು ಈ ಮುರುಡೇಶ್ವರದಲ್ಲಿ ನೋಡಬಹುದು. ಗೋಕರ್ಣದ ಸುತ್ತಮುತ್ತಲಿರುವ ಪಂಚಲಿಂಗ ದೇವಾಲಯಗಳಲ್ಲಿ ಮುರುಡೇಶ್ವರ ಕೂಡ ಒಂದು. ಇದು ಖಂಡಿತವಾಗಿಯೂ ಭಾರತದ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಒಂದು ವೇಳೆ ನೀವು ಮುರುಡೇಶ್ವರಕ್ಕೆ ಭೇಟಿ ಕೊಡಬೇಕೆಂದರೆ ರೈಲಿನ ಮುಖಾಂತರವೂ ಕೂಡ ಭೇಟಿ ಕೊಡಬಹುದು. ಮುರುಡೇಶ್ವರಕ್ಕೆ ತನ್ನದೇ ಆದಂತಹ ರೈಲ್ವೆ ನಿಲ್ದಾಣ ಕೂಡ ಇದೆ. ಅಂದ ಹಾಗೆ ಮುರುಡೇಶ್ವರ ಉಡುಪಿಯಿಂದ 102 ಕಿಲೋಮೀಟರ್ ದೂರದಲ್ಲಿದ್ದರೆ ಕಾರವಾರದಿಂದ 118 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗೋಕರ್ಣದಿಂದ 77 ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ 213 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ 187 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 492 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಸಿರ್ಸಿ, ಗೋಕರ್ಣ, ಭಟ್ಕಳ, ಹೊನ್ನಾವರ, ಕಾರವಾರಕ್ಕೆ ಹೋದರೆ ದಯವಿಟ್ಟು ಮುರುಡೇಶ್ವರಕ್ಕೆ ತಪ್ಪದೆ ಭೇಟಿ ಕೊಡಿ. ಆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮುರುಡೇಶ್ವರ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.